ಸುಸ್ಥಿರ ಪಸ್ವರ ಒಳಗೊಳ್ಳದ ದೇಶಗಳ ಹಣಕಾಸು ಸಂಬಂಧ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. 3 ಲಕ್ಷ ವರ್ಷಗಳ ಹಿಂದೆಯೇ ಮಾನವ ನಡೆಯತೊಡಗಿದ್ದರು. ಹಣಕಾಸು ಎಂಬುವುದನ್ನು ಎಣಿಸುವ ಹಣಗಳೊಡನೆ ನಡೆಯತೊಡಗಿದ್ದು 3000 ವರ್ಷದೀಚೆಗೆ. ಅದೇಕೆ ಹಾಗೆ ಈಗ ನೋಡೋಣವೇ? ಇಲ್ಲವೇ ಅತಿ ಕಡಿಮೆ ಸುಂಕದಲ್ಲಿ ವ್ಯಾಪಾರ ವ್ಯವಹಾರ ಎನ್ನುವ ಉದ್ದೇಶವನ್ನು ಒಳಗೊಂಡಿದೆ. ಹಣಕಾಸು ಹುಟ್ಟುವುದಕ್ಕೆ ಮೊದಲೇ ಮಾನವನು ಕೈಮಾರು ಮೂಲಕ ಎಂದರೆ ಬಾರ್ಟರ್ ಪದ್ಧತಿಯಲ್ಲಿ ವ್ಯಾಪಾರ ಆರಂಭಿಸಿದ್ದ. ಅಲ್ಲಿ ಕೂಡ ಮೌಲ್ಯಮಾಪನವಿತ್ತು. 1 ಸೇರು ಅಕ್ಕಿಗೆ 10 ಬಂಗುಡೆ ಸರಿಯೇ ಎಂಬೆಲ್ಲ ಲೆಕ್ಕಾಚಾರವಿತ್ತು. ಮುಂದಿನ ದಿನಗಳಲ್ಲಿ ವಸ್ತು ಕೊಡುವುದು ರೂಢಿಗೆ ಬಂತು. 100 ಮೂತಾಯಿಗೆ ಚೂರು ಚಿನ್ನ, ಬಾರು ಬೆಳ್ಳಿ, ಹೀಗೆಲ್ಲ ಲೆಕ್ಕಾಚಾರಗಳು ನಡೆದವು. ಒಬ್ಬ ನೇಕಾರ 1 ಸೀರೆ ಕೊಟ್ಟು ಪಲ್ಲ ಅಕ್ಕಿ ಪಡೆಯುವುದು, ಒಬ್ಬ ಕುಂಬಾರ ಮಡಕೆ ಕೊಟ್ಟು ಇರ್ಲ ಸೇರಕ್ಕಿ ಪಡೆಯುವುದು, ಹೀಗೆ ಲೆಕ್ಕಾಚಾರಗಳಲ್ಲಿ ಮಾನವನ ಬದುಕು ಕಳೆದು ಹೋಯಿತು. ಮುಂದೆ ವ್ಯಾಪಾರಿಗಳು ಕೆಲವು ಮೌಲ್ಯದ ಬಿಲ್ಲೆಗಳನ್ನು ಬಳಸತೊಡಗಿದ್ರು. ಮುತ್ತು ರತ್ನಗಳಿಗೆ ತಮ್ಮದೇ ಬೆಲೆ ನಿರ್ಧರಿಸಿ ವ್ಯಾಪಾರವನ್ನ ಮಾಡಿದ್ರು. ಸರ್ಕಾರದಿಂದಲೇ ಹಣ ಚಲಾವಣೆ ಎಂಬುದು ತೀರಾ ತಡವಾಗಿ ಬಂತು. ಅದಕ್ಕೀಗ ಹೆಚ್ಚು ಕಡಿಮೆ 1.25 ವರ್ಷವಷ್ಟೇ ಆಗಿದೆ. ಈಗಿನ ಟರ್ಕಿಯ ಲಿಡಿಯಾದಲ್ಲಿ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಅಲ್ಲಿನ ರಾಜಸತ್ತೆಯು ಮೊದಲಿಗೆ ನಾಣ್ಯವನ್ನ ಟಂಕಿಸಿ ಚಲಾವಣೆಗೆ ತಂದಿತ್ತು. ಅದು ಅಲ್ಲಿಂದ ಗ್ರೀಸ್, ರೋಮನ್ ಎಂದು ಹರಡಿತು. ಉರುಟಾಕಾರದಲ್ಲಿ ಬಂಗಾರ, ಬೆಳ್ಳಿ, ತಾಮ್ರದ ನಾಣ್ಯಗಳು ಆಗ ಬೆಳಕಿಗೆ ಬಂದವು. ಭಾರತದಲ್ಲಿ ವಿಷ್ಣುಗುಪ್ತ ಎಂಬ ಜೈನ ವೇಶ್ಯನು ಪ್ರಾಕೃತದಲ್ಲಿ ಅರ್ಥಶಾಸ್ತ್ರ ರಚಿಸಿದ್ದಾನೆ ಎನ್ನಬಹುದು. ಅಶೋಕ ಚಕ್ರವರ್ತಿಯ ಕಾಲದ ಇದನ್ನ ಮುಂದೆ ಚಾಣಕ್ಯ ಎಂಬ ಕಾಲ್ಪನಿಕ ವ್ಯಕ್ತಿಯ ಹೆಸರಿನಲ್ಲಿ ಸಂಸ್ಕೃತದಲ್ಲಿ ಅನುವಾದಿಸಿ ಅದೇ ಮೂಲ ಎಂದು ಬುರುಡೆ ಬಿಡಲಾಗಿದೆ ಎನ್ನಬಹುದು. ಏಕೆಂದರೆ ಕ್ರಿಸ್ತಪೂರ್ವದಲ್ಲಿ ಸಂಸ್ಕೃತಕ್ಕೆ ಲಿಪಿಯೂ ಇರಲಿಲ್ಲ. ಅದು ಆಗ ಬರವಣಿಗೆಯ ಭಾಷೆಯೂ ಆಗಿರಲಿಲ್ಲ. ಅದರಾಚೆಗೆ ನೋಡಿದ್ರೆ ಜಗತ್ತಿನ ನಾಗರಿಕ ಇತಿಹಾಸವು ನೆತ್ತರ ಹರಿವಿನ ಯುದ್ಧಗಳಿಂದ ತುಂಬಿ ಹೋಗಿದೆ. ಹಾಗಾಗಿ ಪ್ರಪಂಚದ ಅಭಿವೃದ್ಧಿ ಮತ್ತು ಹಣಕಾಸು ಯುದ್ಧಗಳಿಂದ ಉದ್ದಕ್ಕೂ ಕರಗಿ ಹೋಗಿವೆ. 2ನೆಯ ಮಹಾಯುದ್ಧದ ಬಳಿಕ ದೊಡ್ಡ ಯುದ್ಧಗಳು ಯಾವುದೂ ನಡೆದಿಲ್ಲ. ಹಾಗಾಗಿ ಅಭಿವೃದ್ಧಿಯು ಬಹುತೇಕ ಉಳಿದುಕೊಂಡಿದೆ. ಹಣಕಾಸು ಕೂಡ ವೃದ್ಧಿ ಕಂಡಿದೆ. ಆದರೆ ಕಾಡಕಿಚ್ಚು, ನೆಲನಡುಕ, ಮಂಜು ಕುಸಿತ, ಪ್ರವಾಹ, ಮಾರಿ ಕಾಯಿಲೆಗಳ ಜೊತೆಗೆ ಮರಿಯುದ್ಧಗಳು ಒಂದಷ್ಟು ಅಭಿವೃದ್ಧಿಗಳಿಗೆ ಹೊಡೆತ ನೀಡಿವೆ. ಆದರೂ ಕೂಡ ಅಭಿವೃದ್ಧಿಗಳು 1950ರ ಬಳಿಕದವು ಎದ್ದು ನಿಂತು ಗಗನದತ್ತ ಮುಖ ಮಾಡಿವೆ. 2ನೆಯ ಮಹಾಯುದ್ಧಕ್ಕೆ ಮೊದಲು ಆಧುನಿಕವಾಗಿ ಪೋರ್ಚುಗೀಸರನ್ನ ಬೀಳಿಸಿದ ಸ್ಪೇನರು, ಮೂಡಣದಲ್ಲಿ ಉಬ್ಬಿದ ಡಚ್ಚರು, ಫ್ರೆಂಚರು, ಅವರನ್ನ ಅದುಮಿದ ಬ್ರಿಟಿಷರು, 2ನೆಯ ಮಹಾಯುದ್ಧದ ಬಳಿಕ ಹಣದಣ್ಣ ಆದ ಅಮೆರಿಕ ಸಂಯುಕ್ತ ಸಂಸ್ಥಾನ, ಇವೆಲ್ಲ ಇತಿಹಾಸದುದ್ದಕ್ಕೂ ಹಿಂದೆಯೂ ನಡೆದು ಬಂದಿವೆ. ಇತಿಹಾಸ ಪೂರ್ವದಲ್ಲಿ ನಡೆದಿವೆ. ಹಣಕಾಸಿನ ನಾಯಕತ್ವ ಬದಲಾದಂತೆಯೇ ಮಿತ್ರ ಮಂಡಳಿ ಕೂಡ ಬದಲಾಗುತ್ತವೆ. USA ಮಿತ್ರ ದೇಶಗಳಾಗಿದ್ದ ಜಪಾನ್, ಆಸ್ಟ್ರೇಲಿಯಾ ಮೊದಲಾದ ಆ ಸುತ್ತಿನ ದೇಶಗಳು ಈಗ ತಮ್ಮದೇ ಒಂದು ವ್ಯಾಪಾರ ಒಪ್ಪಂದದ ಕೂಟವನ್ನ ಕಟ್ಟಿಕೊಂಡಿವೆ. ಇವರ ವ್ಯಾಪಾರ ವ್ಯವಹಾರದ ಗುಂಪು JEPA ಎಂದರೆ ಜಪಾನ್ ಆಸ್ಟ್ರೇಲಿಯಾ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಅದನ್ನು ಫಲಿಸಿ 2023ರಲ್ಲಿ ಚೀನಾ ಆಸ್ಟ್ರೇಲಿಯಾ ಹಣಕಾಸು ಪಾಲುದಾರಿಕೆ ಗುಂಪು ಕೂಡ ಹುಟ್ಟಿದೆ. ಈ ಎಲ್ಲ ದೇಶಗಳ ಮೂಲ ಉದ್ದೇಶ ತಮ್ಮ ನಡುವೆ ತಮ್ಮ ವಲಯದಲ್ಲಿ ವ್ಯಾಪಾರ ವೃದ್ಧಿ, ಸುಂಕ ಇಲ್ಲದ ವ್ಯಾಪಾರ ಇಲ್ಲವೇ ಅತಿ ಕಡಿಮೆ ಸುಂಕದಲ್ಲಿ ವ್ಯಾಪಾರ ವ್ಯವಹಾರ ಎನ್ನುವ ಉದ್ದೇಶ ಒಳಗೊಂಡಿದೆ. ಜಾಗತೀಕರಣಗೊಂಡ ವ್ಯಾಪಾರದಲ್ಲಿ ಮಿತ್ರ ದೇಶ ಯಾವುದು ಎನ್ನುವುದಕ್ಕಿಂತ ನಮಗೆಲ್ಲಿ ಹೆಚ್ಚು ವ್ಯಾಪಾರಾವಕಾಶವಿದೆ, ಲಾಭವಾಗುತ್ತದೆ ಎಂಬ ಲೆಕ್ಕಾಚಾರವೇ ಮುಖ್ಯ. ಅದೇನು ಆ ಲೆಕ್ಕಾಚಾರ? ಈಗಿನ ಟ್ರಂಪ್ ಆಡಳಿತಕ್ಕೆ ಕೆಲವು ದೇಶಗಳ ಆಮದಿನ ಮೇಲೆ ಭಾರಿ ಸುಂಕ ಹೇರುವ ಆತುರ. ಹಾಗಾಗಿ ಈಗ ಯಾರು ಮಿತ್ರರು, ಯಾರು ಮಿತ್ರರಲ್ಲ ಎಂದು ನಿರ್ಧರಿಸುವುದು ಕಷ್ಟ. USA ಅಧ್ಯಕ್ಷರಾದ ಟ್ರಂಪ್ ಮೊದಲ ಅವಧಿಯಲ್ಲಿ ಭಾರತದ ಮಿತ್ರರಾಗಿದ್ರು. ಈಗ 2ನೇ ಅವಧಿಯಲ್ಲಿ ಬಹುತೇಕ ಭಾರತದ ಹಿತಾಸಕ್ತಿಗೆ ವಿರುದ್ಧ ನಿಂತಿರುವುದು ಸ್ಪಷ್ಟ.
ಚೀನಾದ ಕಳೆದೆರಡು ದಶಕಗಳ ಆರ್ಥಿಕಾಭಿವೃದ್ಧಿ ಗಮನಿಸಿರುವ ಜಪಾನ್, ಆಸ್ಟ್ರೇಲಿಯಾ, ತೆಂಕಣ ಕೊರಿಯಾ ಮೊದಲಾದವು ಯುಎಸ್ಎಯಿಂದ ದೂರ ಸರಿಯದಿದ್ದರೂ ಚೀನಾದ ಜೊತೆಗೆ ವ್ಯಾಪಾರ ವ್ಯವಹಾರ ಕುದುರಿಸಿಕೊಂಡಿರುವುದು ಮುಖ್ಯ ಎಂದುಕೊಂಡಿದ್ದಾರೆ. ಸೋವಿಯತ್ ಯೂನಿಯನ್ ಇದ್ದಾಗ ಅದಕ್ಕೆ ಚೀನಾದ ಜೊತೆಗೆ ಜಗಳವಿಲ್ಲವಾದರೂ ಗೆಳೆತನ ಇರಲಿಲ್ಲ. ಈಗ ಅವು ಉತ್ತಮ ಮಿತ್ರ ದೇಶಗಳಾಗಿವೆ ಹಾಗೂ ಗಟ್ಟಿ ಹಣಕಾಸಿನ ವಿಷಯದಲ್ಲಿ ಚೀನಾದ ಕೈ ರಷ್ಯಾಕ್ಕಿಂತ ಮೇಲಾಗಿದೆ. ಭಾರತವು ನೆಹರು ಅವರ ಕಾಲದಿಂದಲೂ ತಟಸ್ಥ ಅಲಿಪ್ತ ನೀತಿ ಅನುಸರಿಸುತ್ತಿದ್ದರೂ ಅದು ದಶಕದ ಹಿಂದಿನವರೆಗೆ ರಷ್ಯಾ ಪರ ವಾಲಿತ್ತು ಎಂಬುದು ಇತಿಹಾಸ ಸೂಕ್ಷ್ಮಾರಿತ ಎಲ್ಲರಿಗೂ ತಿಳಿದ ಸಂಗತಿಯೇ ಆಗಿದೆ. ಇತ್ತೀಚೆಗೆ ಮೋದಿಯವರ ರಾಜಕೀಯ ಬಂಡವಾಳಶಾಹಿಯತ್ತ ವಾಲಿದ್ರೂ ಅದು ಯುಎಸ್ಎ ಬಣದಲ್ಲಿ ಆಳವಾಗಿ ಕಾಲೂರಲು ಸಾಧ್ಯವಾಗಿಲ್ಲ. ಭಾರತವು ಒಮ್ಮೆ ಜಗತ್ತಿನ 3ನೇ ಆರ್ಥಿಕತೆಯ ಹೊಸ್ತಿಲಲ್ಲಿತ್ತು. ಆದರೆ ಅದು ಮತ್ತೆ ಹಿಂದಿನ ಲೋಕದ 5ನೇ ಆರ್ಥಿಕತೆ ಎಂಬ ಸ್ಥಾನಕ್ಕೆ ಕುಸಿದಿದೆ. ಭಾರತದ ಈಗಿನ ಜಿಡಿಪಿ ಮೌಲ್ಯ $4.27 ಟ್ರಿಲಿಯನ್ ಇದೆ. ಇದು ಜಾಗತಿಕವಾಗಿ 5ನೇ ರ್ಯಾಂಕ್ ಆಗಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯಲ್ಲಿ 7% ಹೆಚ್ಚಳ ಆಗಿರುವುದಾಗಿ ಹೇಳಲಾಗಿದೆ. ಆದರೆ ಹಣದುಬ್ಬರ, ಭ್ರಷ್ಟಾಚಾರ, ಬೆಲೆ ಏರಿಕೆ ಮೊದಲಾದ ಕಾರಣಗಳಿಂದಾಗಿ ಭಾರತದ ಜನಸಾಮಾನ್ಯನ ಬದುಕಿನ ಮೇಲೆ ಈ ಜಿಡಿಪಿ ಹೆಚ್ಚಳವು ಯಾವುದೇ ಬಗೆಯ ಸಕಾರಾತ್ಮಕ ಫಲಿತಾಂಶವನ್ನ ಬೀರಿಲ್ಲ. ಭಾರತವು ಆರ್ಥಿಕತೆಯ ಹೊಸ ಹುಟ್ಟಿನ ದೇಶಗಳ ಪಟ್ಟಿಯಲ್ಲಿ ಅಭಿವೃದ್ಧಿಶೀಲ ದೇಶ ಎಂಬ ಹಣೆಪಟ್ಟಿಯನ್ನ ಕಳಚಿಕೊಳ್ಳಲು ಸಾಧ್ಯವಾಗಿಲ್ಲ. ಆಧುನಿಕ ಕಾಲಮಾನದಲ್ಲಿ ಭೂಮಂಡಲದ ಪೂರ್ವ ಮತ್ತು ಪಡುವಣ ದೇಶಗಳ ನಡುವೆ ಆರ್ಥಿಕ ಸಮತೋಲನ ಇರಲಿಲ್ಲ. ಯುರೋಪ್ ಸಹಿತ ಪಶ್ಚಿಮ ಭಾಗದ ದೇಶಗಳು ಧನ ಫಲದವು ಎಂಬುದು ಸ್ಪಷ್ಟವಿದ್ದವು. ಮುಖ್ಯವಾಗಿ ಆಫ್ರಿಕಾ ಮತ್ತು ಏಷ್ಯಾ ಖಂಡದ ದೇಶಗಳು ಬಡ ಧನ ಬಲದವುಗಳು ಆಗಿದ್ದವು. ಆದರೆ ಏಷ್ಯಾದ ಚೀನಾ, ಜಪಾನ್, ಸಿಂಗಾಪುರ, ತೆಂಕಣ ಕೊರಿಯಾ ಮೊದಲಾದ ದೇಶಗಳು ಭಾರತ ಸೇರಿ ಒಟ್ಟು ಮೊತ್ತ ಜಿಡಿಪಿಯಲ್ಲಿ ಪಡುವಣದ ದೇಶಗಳೊಡನೆ ಸಮತೋಲನ ಸಾಧಿಸುವಲ್ಲಿ ಸಫಲವಾಗಿವೆ. ಈಗಲೂ ತೆಂಕಣ ಅಮೆರಿಕ ಖಂಡದ, ಮಧ್ಯ ಅಮೆರಿಕದ ಹಾಗೂ ಆಫ್ರಿಕಾ ಖಂಡದ ಬಹುತೇಕ ದೇಶಗಳು ಬಡತನವನ್ನೇ ಹಾಸಿ ಹೊತ್ತುಕೊಂಡಿವೆ. ಆದ್ದರಿಂದ ಇವೆಲ್ಲ ಯಾವುದಾದರೂ ಬಲಾಢ್ಯ ದೇಶದ ಗುಂಪಿನಲ್ಲಿ ಗುರುತಿಸಿಕೊಳ್ಳಲು ಬಯಸುತ್ತವೆ. ಭಾರತದ ನೆರೆಯ ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್ ಮೊದಲಾದ ದೇಶಗಳು ಸಹ ಈಗ ಭಾರತದ ಆರ್ಥಿಕತೆಯೊಡನೆ ಸಹಮತದ ಗುರುತಿಸುವಿಕೆಗೆ ತಯಾರಿಲ್ಲ ಎಂದರೆ ನಮ್ಮ ಆಳುವವರು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಕಾಲವಿದು. ಪರಿಸರ ರಕ್ಷಿಸುವ ಪ್ಯಾರಿಸ್ ಒಪ್ಪಂದ ಮೊದಲಾದವುಗಳಿಂದ ಯುಎಸ್ಎ ಹೊರ ನಡೆದಿದೆ. ಪ್ಯಾರಿಸ್ನ ಎಐ ಶೃಂಗಸಭೆಯ ಎಲ್ಲರನ್ನ ಒಳಗೊಂಡ ಸುಸ್ಥಿರ ಕೃತಕ ಬುದ್ಧಿಮತ್ತೆ ತೀರ್ಮಾನಕ್ಕೆ ಯುಎಸ್ಎ ಮತ್ತು ಯುಕೆ ಸಹಿ ಹಾಕಿಲ್ಲ. ಮುಂದಿನ ಹಣಕಾಸು ರಾಜಕೀಯ ಗುಂಪುಗಳು ನೀರಿನ ಮೇಲಿನ ತಾವರೆ ಎಲೆಯ ರೀತಿ ವರ್ತಿಸುವ ಕಟ್ಟ ವ್ಯಾಪಾರಿ ಬುದ್ಧಿಯವಾಗಿರುತ್ತವೆ ಎನ್ನುವುದು ಇದರಿಂದ ಸ್ಪಷ್ಟ. ಇಂದು ಹಣಕ್ಕಾಗಿ, ವ್ಯಾಪಾರಕ್ಕಾಗಿ ನೆರೆಹೊರೆ ದೇಶಗಳು ನಮ್ಮನ್ನು ಅನುಮಾನಿಸುವ ವಾತಾವರಣ ಇಲ್ಲಿದೆ. ಇತಿಹಾಸ ಮರೆತು ಎಲ್ಲ ದೇಶಗಳವರು ಕೂಡ ಈಗ ಕಟ್ಟ ವ್ಯಾಪಾರಿಗಳಾಗಿದ್ದಾರೆ ಎನ್ನುತ್ತಾ ಸುಸ್ಥಿರ ಪಸ್ವರ ಒಳಗೊಳ್ಳದ ದೇಶಗಳ ಹಣಕಾಸು ಸಂಬಂಧ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಬರೋಣ. ನಮಸ್ಕಾರ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.